ಬ್ರಹ್ಮಾವರ ರಾಷ್ಟ್ರೀಯ ಹೆದ್ದಾರಿ 66ರ ಇಂದಿರಾನಗರ ಪೂರ್ವ ಭಾಗದ ಶ್ರೀನಿಧಿ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಶ್ರೀ ಕಾಳಿಕಾಂಬಾ ಎಂಟರ್ಪ್ರೈಸಸ್ ವಿಶ್ವಕರ್ಮ ಪ್ರಭು ಪೀಠದ ಶ್ರೀ ಶಿವಸುಜ್ಞಾನಮೂರ್ತಿ ಮಹಾಸ್ವಾಮಿಗಳು ದೀಪ ಬೆಳಗಿಸಿ ಆಶೀರ್ವಚನ ನೀಡಿ ದೇವರು ಮತ್ತು ಗುರುಗಳ ಮೂಲಕ ಧರ್ಮ ಕಾರ್ಯ ಮಾಡುವ ವ್ಯಕ್ತಿಗಳು ಯಾವುದೇ ಉದ್ಯಮ ಮಾಡಿದ್ರೂ ಯಶಸ್ಸು ಸಿಕ್ಕಿ ಇನ್ನೂ ಹೆಚ್ಚು ಧರ್ಮ ಕಾರ್ಯ ಮಾಡಲು ಅನುಗ್ರಹ ಸಿಗುತ್ತದೆ ಎಂದರು. ಧರ್ಮ ಕಾರ್ಯ ಮಾಡಲು ಗುರುಗಳ ದೇವರ ರಕ್ಷಣೆ ಇರುತ್ತೆ. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದಂತಹ ಶಿವಸುಜ್ಞಾನಮೂರ್ತಿ ಮಹಾಸ್ವಾಮಿಗಳು ಈ ನೂತನ ಉದ್ಯಮಕ್ಕೆ ಶುಭ ಹಾರೈಸಿದರು. ಬಾರ್ಕೂರು ದಾಮೋದರ ಶರ್ಮರ ಆಚಾರ್ಯತ್ವದಲ್ಲಿ ಗಣಹೋಮ ಹಾಗೂ ಇನ್ನಿತರ ಪೂಜಾ ವಿಧಿ ನಡೆಯಿತು. ಸಂಸ್ಥೆಯ ಮೂಲಕ ನೀಲಾವರ ಮೋಹನಾಚಾರ್ಯ, ಶಕುಂತಳ ಮೋಹನಾಚಾರ್ಯ ಮತ್ತು ದಂಪತಿಗಳು ಗುರುಗಳ ಪಾದಪೂಜೆ ನೆರವೇರಿಸಿದರು. ಕಚ್ಕೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮುಕ್ತೇಸರ ರಾಘವೇಂದ್ರ ಆಚಾರ್ಯ, ಪದಾಧಿಕಾರಿಗಳಾದ ಕೃಷ್ಣಯ್ಯ ಶೆಟ್ಟಿ, ಬಾರ್ಕೂರು ಸುರೇಶ್ ಆಚಾರ್ಯ, ಬ್ರಹ್ಮಾವರ ರೋಟರಿ ಅಧ್ಯಕ್ಷ ಹರೀಶ್ ಕುಂದರ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ನೂತನ ಸಂಸ್ಥೆಗೆ ಶುಭ ಹಾರೈಸಿದರು. ದೇಶದ ನಾನಾ ಭಾಗದಲ್ಲಿ ಇಂಟೀರಿಯರ್ ಡೆಕೋರೇಟರ್ ಆಗಿ ಖ್ಯಾತಿ ಪಡೆದ ತಂತ್ರಜ್ಞರಿಂದ ಬ್ರಹ್ಮಾವರದಲ್ಲಿ ಪ್ರಥಮವಾಗಿ ಒಳಾಂಗಣ ಮತ್ತು ಹೊರಾಂಗಣ ವಿನ್ಯಾಸಕ್ಕೆ ಬೇಕಾಗುವ ಪಿವಿಸಿ ಡೋರ್, ಯುಪಿವಿಸಿ ಡೋರ್, ಡಬ್ಲ್ಯೂಪಿವಿಸಿ ಡೋರ್, ಡಿಜಿಟಲ್ ಪ್ರಿಂಟೆಡ್ ಡೋರ್, ಲ್ಯಾಮಿನೇಟೆಡ್ ಡೋರ್, ಮೆಮರನ್ ಡೋರ್ ಮತ್ತು ಡೋರ್ ಫಿಟ್ಟಿಂಗ್ ಟೂಲ್ಸ್ಗಳು ಇಲ್ಲಿ ಸಿಗಲಿವೆ. ನೀಲಾವರ ನಿವಾಸಿಗಳಾಗಿದ್ದರೂ ಸಹ ಬ್ರಹ್ಮಾವರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನಿವಾಸ ಹಾಗೂ ವಾಣಿಜ್ಯ ಮಳಿಗೆಗಳು ಮತ್ತು ವ್ಯವಹಾರಗಳನ್ನು ಇಟ್ಟುಕೊಂಡು ಇವತ್ತು ಶ್ರೀ ಕಾಳಿಕಾಂಬಾ ಎಂಟರ್ಪ್ರೈಸಸ್ ಅಂತಕ್ಕಂಥ ಒಂದು ಉದ್ಯೋಗವನ್ನು ಇಟ್ಕೊಂಡು ಇವತ್ತು ಹೊಸದಾಗಿ ಮಳಿಗೆಯ ಇಲ್ಲಿರ್ತಕ್ಕಂಥ ಉದ್ಯೋಗದ ಉದ್ಘಾಟನೆಯನ್ನು ನಿನ್ನೆ ವಿದ್ಯುಕ್ತವಾಗಿ ನಡೆಸಿ ಇವತ್ತು ನಮ್ಮನ್ನು ಕೂಡ ಮಾಡಿದ್ದಾರೆ. ಬಹುಶಃ ನಮ್ಮ ಮೋಹನಾಚಾರ್ಯರವರು ನಮಗೆ ಸುಮಾರು ಒಂದು 10-12 ವರ್ಷಗಳಿಂದ